ವಾಡಿಕೆಗಿಂತ ಹೆಚ್ಚು ಹಾಗೂ ನಿರಂತರ ಮಳೆ ಸುರಿದ ಪರಿಣಾಮ ನಗರಸಭೆಯ ಬಹುಪಾಲು ರಸ್ತೆಗಳು ಹದಗೆಟ್ಟು ಗುಂಡಿಗಳಾಗಿ ಸಂಚಾರಕ್ಕೆ ಸಂಚಕಾರ ಎದುರಾಗಿರುವ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಅಧಿಕಾರಿಗಳ ಜೊತೆಗೆ ನಗರಸಭೆ ಮುಖ್ಯ ರಸ್ತೆಯಲ್ಲಿ ಪರಿಶೀಲನೆ ನಡೆಸಿ ತಕ್ಷಣದ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಮೇ ತಿಂಗಳಿನಿಂದಲೇ ಮಳೆ ಬಿಡುವಿಲ್ಲದೆ ಸುರಿದಿದ್ದರಿಂದ ರಸ್ತೆಗಳು ಹದಗೆಟ್ಟಿವೆ. ಹೀಗಾಗಿ ಹದಗೆಟ್ಟ ರಸ್ತೆಗಳು ಹಾಳಾಗಿ ಹೊಂಡ ಗುಂಡಿಗಳಾಗಿ ಸಂಚಾರಕ್ಕೆ ಅಡ್ಡಿಯಾಗಿವೆ. ತಾತ್ಕಾಲಿಕವಾಗಿ ಗುಂಡಿಗಳನ್ನು ಮುಚ್ಚಿದ್ರೂ ಮತ್ತೆ ಗುಂಡಿಗಳು ಬಾಯಿ ತೆರೆದಿವೆ. ಹಾಗಾಗಿ ದರ್ಪಿಯಲ್ಲಿ ಈಗಾಗಲೇ ಇಂಟರ್ಲಾಕ್ ಅಳವಡಿಸಿದ್ರೂ ಅಲ್ಲಿ ಮತ್ತೆ ದುರಸ್ತಿ ಕಾರ್ಯ ನಡೆಯುತ್ತಿದೆ. ಇದೆಲ್ಲವನ್ನ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣುನಾಯ್ಕ್, ಉಪಾಧ್ಯಕ್ಷ ಬಾಲಚಂದ್ರ ಕೆ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ್ ಪೂಜಾರಿ ಬಡಾವು ಅವರು ತಾಂತ್ರಿಕ ತಂಡವಾದ ನಗರಸಭೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶಬರಿನಾಥ್ ರೈ, ಇಂಜಿನಿಯರ್ ಕೃಷ್ಣಮೂರ್ತಿ ಮತ್ತು ಮನೋಜ್ ಜೊತೆಯಲ್ಲಿ ರಸ್ತೆಯನ್ನ ಪರಿಶೀಲನೆ ಮಾಡಿದ್ರು. ತುರ್ತಾಗಿ ಆಯ್ದ ರಸ್ತೆಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧ್ಯಕ್ಷರು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷ ಬಾಲಚಂದ್ರ ಕೆ ಮಾಧ್ಯಮದೊಂದಿಗೆ ಮಾತನಾಡಿ, ಈ ವರ್ಷದ ಮಳೆಯಿಂದಾಗಿ ಪುತ್ತೂರಿನಲ್ಲಿ ಮಾತ್ರವಲ್ಲ ಎಲ್ಲಾ ಕಡೆ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿವೆ. ಇದನ್ನು ದುರಸ್ತಿಪಡಿಸುವ ನಿಟ್ಟಿನಲ್ಲಿ ಅಧ್ಯಕ್ಷರ ನಿರ್ದೇಶನದಂತೆ ನಗರಸಭೆ ತಾಂತ್ರಿಕ ತಂಡದೊಂದಿಗೆ ಬಂದಿದ್ದೇವೆ. ಬಿಸಿಲು ಬಂದಾಕ್ಷಣ ನಗರಸಭೆ ದುರಸ್ತಿಗೆ ಮುತುವರ್ಜಿ ವಹಿಸಿಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಆದರೆ ತಕ್ಷಣಕ್ಕೆ ಡಾಮರು ಹಾಕಿದ್ರೂ ನಿಲ್ಲುವುದಿಲ್ಲ. ಯಾಕೆಂದ್ರೆ ಮೇಲಿನ ಪದರ ಒಣಗಿರಬಹುದು, ಒಳಗಡೆ ತೇವಾಂಶ ಇರುತ್ತದೆ. ಹಾಗಾಗಿ ತಕ್ಷಣಕ್ಕೆ ತಾಂತ್ರಿಕವಾಗಿ ಹೇಗೆ ದುರಸ್ತಿ ಮಾಡಬಹುದು ಎಂಬುದನ್ನು ತಾಂತ್ರಿಕ ಇಂಜಿನಿಯರ್ಗಳು ಸೂಚನೆಯಂತೆ ನಗರಸಭೆಯ ಮುಖ್ಯ ರಸ್ತೆ ಸಹಿತ ಒಳ ರಸ್ತೆಯ ಮೇಜರ್ ಕೆಲಸ ನಡೆಸಲಾಗುತ್ತಿದೆ ಎಂದರು. ನಗರಸಭೆ ಅಂತ ಹೇಳಿದ್ರೆ ಮುಖ್ಯ ರಸ್ತೆಗಳು ಹೊರತುಪಡಿಸಿ ಸಬ್ ರೋಡ್ಸ್ ಸಹ ಹಾಗೆ ಅಂತ ಹೇಳಿದ್ರೆ ಈ ವರ್ಷದ ಧಾರಾಕಾರವಾಗಿ ಸುರಿದಂತ ಮಳೆಯಿಂದಾಗಿ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದೆ. ಬಹುಶಃ ಪುತ್ತೂರಿನಲ್ಲಿ ಮಾತ್ರವಲ್ಲ ಎಲ್ಲ ಕಡೆಯಲ್ಲಿ ಸಹ ಇದೇ ರೀತಿಯಲ್ಲಿ ಎಲ್ಲ ಹಳ್ಳಿಗಳ ರೋಡ್ ಇರ್ಬೋದು ಅಥವಾ ಮುಖ್ಯ ರಸ್ತೆಗಳು ಇರ್ಬೋದು, ಯಾವುದೇ ಸಂಪರ್ಕ ರಸ್ತೆಗಳು ಎಲ್ಲವೂ ಮಳೆಯಿಂದಾಗಿ ಹಾನಿಯಾಗಿದೆ. ಹಾಗೆ ಇವತ್ತೇನಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರ ಪುತ್ತೂರು ನಗರಸಭೆಯ ಮಾನ್ಯ ಅಧ್ಯಕ್ಷರ ನಿರ್ದೇಶನ ಮೇರೆಗೆ ಇವತ್ತು ಟೆಕ್ನಿಕಲ್ ಟೀಮ್ ಅನ್ನು ಹಾಗೆ ಇವತ್ತು ಬಹುಶಃ ನಮ್ಮ ಪೌರಾಯುಕ್ತರು ಅವರು ಟ್ರೈನಿಂಗ್ ಹೋಗಿದ ಕಾರಣ ಪ್ರಭಾವವಾಗಿ ಶಬರಿನಾಥ್ ರೈ ಅಂತ ಹೇಳಿ ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಾರೆ, AW ಆಗಿದ್ದಾರೆ. ಹಾಗೆ ಟೆಕ್ನಿಕಲ್ ಟೀಮ್ ಆಗಿ ನಮ್ಮ ಇಂಜಿನಿಯರ್ ಆಗಿ ಕೃಷ್ಣಮೂರ್ತಿ ಅವರು ಇದ್ದಾರೆ, ಮನೋಜ್ ಇದ್ದಾರೆ. ಅವರನ್ನೆಲ್ಲ ಕರೆಸಿಕೊಂಡು ಮುಖ್ಯ ರಸ್ತೆಯನ್ನು ಯಾವ ರೀತಿ, ಯಾಕೆಂತ ಹೇಳಿದ್ರೆ ಮಳೆ ಬಿಟ್ಟು ಈಗ ಬಿಸಿಲು ಬಂದಿದೆ. ಬಿಸಿಲು ಬಂದ ತಕ್ಷಣ ಅಂತ ಹೇಳಿದ್ರೆ ಜನರಿಗೆ, ಸಾರ್ವಜನಿಕರಿಗೆ ಹೇಗೆ ಅಂತ ಹೇಳಿದ್ರೆ ನಗರಸಭೆಯವರು ಇದರ ಬಗ್ಗೆ ರಸ್ತೆಗಳ ಬಗ್ಗೆ ಮುತುವರ್ಜಿ ವಹಿಸಿಲ್ಲ ಅಂತ ಹೇಳಿ ನಮಗೂ ಕೂಡ ಕಾಳಜಿ ಇದೆ. ಯಾಕೆಂತ ಹೇಳಿದ್ರೆ ನಿನ್ನೆ ದಿನ ಮಾಧ್ಯಮದ ನೋಡಿರ್ಬೋದು, ಯಾವುದೋ ಒಂದು ಲೇಡಿ ಒಬ್ರು ಅಪಘಾತದಿಂದಾಗಿ ಅವರಿಗೆ ಹಾನಿಯಾಗಿದೆ. ಆದ ಕಾರಣ ನಾವು ಕೂಡ ಅದರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಈ ಮ್ಯಾಟರ್ ಅನ್ನು ತಕೊಂಡು ಇವತ್ತು ಅವರೊಟ್ಟಿಗೆ ಚರ್ಚಿಸಿ ಮಾನ್ಯ ಅಧ್ಯಕ್ಷರ ನಿರ್ದೇಶನ ಮೇರೆಗೆ ತಕ್ಷಣವಾಗಿ ಏನು ಮುಖ್ಯ ರಸ್ತೆಯಲ್ಲಿ ಇರ್ಬೋದು, ಸಬ್ ರೋಡ್ ರಸ್ತೆಯಲ್ಲಿ ಇರ್ಬೋದು, ಒಳ ರಸ್ತೆಗಳಿರ್ಬೋದು, ಹಾಗೆ ತುರ್ತಾಗಿ ದೊಡ್ಡ ಮೇಜರ್ ಪ್ರಾಬ್ಲಮ್ ಇರತಕ್ಕಂಥದ್ದನ್ನು ಯಾವ ರೀತಿ ಅವರು ಯೋಚನೆ ಮಾಡಿದ್ದಾರೆ, ಅವರ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಅದಕ್ಕೆ ಏನು ಕ್ರಮ ತಗೊಳ್ಬಹುದು. ಈಗಾಗಲೇ ಅವರು ಕ್ರಮ ತಗೊಂಡಿದ್ದಾರೆ. ಒಂದು 2-3 ಭಾಗದಲ್ಲಿ ರಸ್ತೆಯನ್ನ ಮತ್ತೆ ಅಗದು ಅದನ್ನು ಲೆವೆಲಿಂಗ್ ಮಾಡುವಂತ ರೀತಿಯಲ್ಲಿ ನಾವು ಈಗಾಗಲೇ ಮಾಡ್ತಿದ್ದೇವೆ. ಅನೀಶ್, V4 ನ್ಯೂಸ್, ಪುತ್ತೂರು.